ಡಿಪ್ಯೂಟಿ CMನಾಗಿ ಮಾಡಬೇಕು. HK ಪಾಟೀಲ್ರು, GS ಪಾಟೀಲ್ರು, ನಮ್ಮ CS ನಾಡಗೌಡರು, JT ಪಾಟೀಲು, ಒಂದೊಂದು ಪ್ರಾಂತಕ್ಕೆ ಮುಂಬೈ ಕರ್ನಾಟಕಕ್ಕೆ ಒಬ್ಬರು ಪ್ರಾತಿನಿಧ್ಯವಾಗಿ ಒಂದು ಮಂತ್ರಿ ಮಾಡಿರಿ, ಹೈದರಾಬಾದ್ ಕರ್ನಾಟಕಕ್ಕೆ ಒಬ್ಬರು ಮಂತ್ರಿ ಮಾಡಿರಿ, ಮುಂಬೈ ಕರ್ನಾಟಕಕ್ಕೆ ಒಬ್ಬರು ಮಂತ್ರಿ ಮಾಡಿರಿ. ನಮ್ಮ ರಾಮಲಿಂಗಾರೆಡ್ಡಿ ಅವ್ರನ್ನ ಡೆಪ್ಯೂಟಿ CM ಮಾಡಬೇಕು ಅಂತ ನಮ್ಮೆಲ್ಲ ಕರ್ನಾಟಕ ಜನಸಂಘದಿಂದ ನಿಮ್ಮ ಪಕ್ಷಕ್ಕೆ ಮನವಿ ಮಾಡ್ಕೊತಾ ಇದ್ದೀವಿ. ಜನಾಂಗದ ವತಿಯಿಂದ HK ಪಾಟೀಲ್ರು ಆ ಭಾಗದಲ್ಲಿ ಎಷ್ಟೊಂದು MLAಗಳನ್ನ ಆಯ್ಕೆ ಮಾಡೋದಕ್ಕೆ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಅವ್ರಿಗೂ ಸಹ ಸೂಕ್ತ ಸ್ಥಾನಮಾನ ನೀಡಬೇಕು. ನಮ್ಮ CS ನಾಡಗೌಡ ಅಂತ ಮುದ್ದೇಬಿಹಾಳದಿಂದ ಅವರು ನಮ್ಮ ರೆಡ್ಡಿ ಜನಸಂಘದ ಪಂಗಡ ಒಂದು ವೀರಶೈವ ರೆಡ್ಡಿ ಸಮಾಜ ಅಂತಾರೆ ಅವರಿಗೆ. ಆ ವೀರಶೈವ ರೆಡ್ಡಿ ಸಮಾಜದಿಂದ ಅವರು CS ನಾಡಗೌಡ ಆಗಲಿ, ನಮ್ಮ ದರ್ಶನಾಪುರ ಆಗಲಿ, JT ಪಾಟೀಲ್ ಆಗಲಿ, ಅವರಿಗೆಲ್ಲರಿಗೂ ಸೂಕ್ತ ಸ್ಥಾನಮಾನ ನೀಡಬೇಕು. ಒಟ್ಟಾರೆ ಪ್ರಾಂತೀಯವಾರು ನಮ್ಮ ಸಮಾಜಕ್ಕೆ ಮುಂಬೈ ಕರ್ನಾಟಕದಲ್ಲಿ ಒಬ್ಬರನ್ನ, ಹೈದರಾಬಾದ್ ಕರ್ನಾಟಕದಲ್ಲಿ ಒಬ್ಬರನ್ನ, ಮತ್ತು ನಡು ಕರ್ನಾಟಕದಲ್ಲಿ ಒಬ್ಬರಿಗೆ, ಹಳೆ ಮೈಸೂರು ಪ್ರಾಂತಕ್ಕೊಬ್ಬರಿಗೆ, ಕಡಿಮೆ ಅಂದ್ರೂ ಒಂದು 4 ಜನಕ್ಕೆ ಮಂತ್ರಿ ಪದವಿ ಕೊಡಬೇಕು ಅಂತ ಪಕ್ಷದಲ್ಲಿ ನಾವೆಲ್ಲ ಮನವಿ ಮಾಡ್ಕೊತಾ ಇದ್ದೀವಿ. ನಮ್ಮ ಒತ್ತಾಯ ಏನಂತಂದರೆ, ಕರ್ನಾಟಕ ರಾಜ್ಯದ ಹೊಸ ಸಂಪುಟ ರಚನೆ ಆಗ್ತಿರುವಂಥ ಸಂದರ್ಭದಲ್ಲಿ ನಿಮಗೆಲ್ಲ ತಿಳಿದಿರುವ ಹಾಗೆಯೇ ಏನು ಇಡೀ ಕರ್ನಾಟಕದಲ್ಲೇ ಯಾರಾದರೂ ಒಬ್ಬ ಏಕೈಕ ಶಾಸಕರು 8 ಬಾರಿ ಸತತವಾಗಿ ಆಯ್ಕೆಯಾಗಿದ್ದಾರೆ ಅಂದರೆ ಅವರು ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬರು. ಅವರಿಗೆ ನೀವೆಲ್ಲ ತಿಳಿದಿರುವ ಹಾಗೆಯೇ ಸಜ್ಜನಿಕೆ, ಸರಳತೆಗೆ ಗುರುತು ಮಾಡಿರುವಂಥ ವ್ಯಕ್ತಿ. ಅಂಥವ್ರಿಗೆ ಒಂದು ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತೇಳಿ ನಮ್ಮ ಸಮಾಜದ ವತಿಯಿಂದ ನಾವೆಲ್ಲ ಒಕ್ಕೊರಳಿನಿಂದ ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ಅವರು ಸಜ್ಜನಿಕೆ ಇಷ್ಟತೆ ಅಂದರೆ ಅವರು ಕಳೆದ ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿ ಸಾರಿಗೆ ಸಚಿವರಾಗಿ ಜವಾಬ್ದಾರಿ ವಹಿಸಿದರು. ತದನಂತರ ಗೃಹ ಸಚಿವರಾಗಿ ಇಲಾಖೆಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದರು. ಗೃಹ ಮಂತ್ರಿಗಳಾದಂಥ ಸಂದರ್ಭದಲ್ಲಿ ಕೂಡ ಅವರು ಯಾವುದೇ ರೀತಿಯಾದಂಥ ಪ್ರೋಟೋಕಾಲ್ನ ವ್ಯವಸ್ಥೆಯನ್ನು ಬಳಸ್ಕೊಳ್ಳದೇ ಸಾಮಾನ್ಯ ವ್ಯಕ್ತಿಯಾಗಿ ಅವರೇನು ಮಂತ್ರಿಯಾಗಿದ್ದಂಥ ಸರ್ಕಾರಿ ವಾಹನವನ್ನು ಕೂಡ ಬಳಸದೆ, ಯಾವುದೇ ರೀತಿಯಾದಂಥ ಗನ್ಮ್ಯಾನ್ ಇಲ್ಲದೆ, ಒಬ್ಬ ಅಂಗ ರಕ್ಷಕರಿಲ್ಲದೆ, ಒಂದು PA ಕೂಡ ಅವರು ಇಟ್ಕೊಂಡಿಲ್ಲ. ಸಾಮಾನ್ಯ ಕಾರ್ಯಕರ್ತರು ಕೂಡ ಫೋನ್ ಮಾಡಿದ್ರೆ ಅವರು ಫೋನನ್ನು ಸ್ವೀಕರಿಸಿ ಏನು ನಿಮ್ಮ ಸಮಸ್ಯೆ ಏನು ಅಂತ ಹೇಳುವಂಥ ಸಜ್ಜನಿಕೆ ಉಳ್ಳಂಥ ಒಂದು ವ್ಯಕ್ತಿಗೆ, ಒಂದು ನಾಡಿಗೆ ಒಂದು ಮುಖ್ಯಮಂತ್ರಿ ಆದರೆ ಅದನ್ನು ನೀವು ಜನಗಳೇ ಬದಲಾವಣೆ ಬಯಸುವಂಥ ಸಂದರ್ಭದಲ್ಲಿ ನಿಮಗೆ ತಿಳಿಯುತ್ತೆ. ಆ ನಿಟ್ಟಿನಲ್ಲಿ ನಾವು ಸಮಾಜದ ವತಿಯಿಂದ ಇರ್ಬೋದು, ಸಾರ್ವಜನಿಕರೆಲ್ಲ ಕರ್ನಾಟಕದ 6.25 ಕೋಟಿ ಜನ ಏನಿದೆ, ಆ ಎಲ್ಲ 6.25 ಕೋಟಿಯ ಒಂದು ಬಯಕೆ ಏನಂತಂದರೆ ಸಜ್ಜನಿಕೆ, ಸರಳತೆ ಉಳ್ಳುವಂಥ ಒಂದು ವ್ಯಕ್ತಿನ ಮುಖ್ಯಮಂತ್ರಿ ಹುದ್ದೆಗೆ ಕೊಟ್ಟರೆ, ನಾವು ಜವಾಬ್ದಾರಿ ಕೊಟ್ಟರೆ ಅವ್ರು ಏನೇನು ಸಾರ್ವಜನಿಕರಿಗೆ ನಿಕಟವಾದಂಥ ಒಂದು ಸಂಪರ್ಕವನ್ನು ಇರ್ತದೆ, ಅವರ ಆಗುವುಗಳನ್ನ ದಿನನಿತ್ಯ ಸ್ವೀಕರಿಸುವಂಥ ಒಂದು ಇನ್ಸ್ಟ್ರೂಮೆಂಟ್ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಸಮಾಜದ ವತಿಯಿಂದ ಇರ್ಬೋದು ಎಲ್ಲರೂ ಒಕ್ಕೊರಳಿನಿಂದ ಅವ್ರಿಗೆ ಒಂದು ಮುಖ್ಯಮಂತ್ರಿ ಪದವಿಯನ್ನು ಕೊಡಬೇಕಂತೇಳಿ ಈ ನಿಟ್ಟಿನಲ್ಲಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ.